ಮಳೆಗಾಲ ಮುಗಿಯುತ್ತಾ ಬರುವಾಗ ಸುರಿಯುವ ವರ್ಷಧಾರೆಗೆ ಯಾರಾದರೂ ಸಂಭ್ರಮ ಪಡೋದನ್ನ ನೀವು ನೋಡಿದ್ದೀರಾ? ಅಂತಹ ಒಂದು ಘಟನೆ ರಾಜ್ಯದ ಜಿಲ್ಲೆಯೊಂದರಲ್ಲಿ ನಡೆದಿದ್ದು, ಅಲ್ಲಿನ ಜನ ಮಳೆಯಿಂದ ಕೆರೆಯಲ್ಲಿ ನೀರು ತುಂಬಿದ್ದಕ್ಕೆ ಹಬ್ಬದ ರೀತಿ ಸಂಭ್ರಮಿಸಿದ್ದಾರೆ. ಈ ಬಾರಿ ರಾಜ್ಯದೆಲ್ಲೆಡೆ ವ್ಯಾಪಕವಾಗಿ ವಾಡಿಕೆಗಿಂತ ಹೆಚ್ಚೇ ಮಳೆಯಾಗಿದ್ದು, ಜನ ಮಳೆ ನಿಂತರೆ ಸಾಕಪ್ಪ ಅಂತಿದ್ದಾರೆ. ಆದರೆ ಬಳ್ಳಾರಿ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಗ್ರಾಮವೊಂದರಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿದ ಮಳೆಗೆ ಜನರು ಸಂಭ್ರಮ ಪಟ್ಟಿದ್ದಾರೆ. ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿರುವ ನಾಯಕನಹಟ್ಟಿ ಎಂಬ ಗ್ರಾಮದ ಜನರು ಮಳೆಯಿಂದ ತುಂಬಿದ ಕೆರೆಯಿಂದ ಹೊರಹರಿದ ನೀರಿನಲ್ಲಿ ಮಿಂದೆದ್ದು ಸಂತಸ ಪಟ್ಟಿದ್ದಾರೆ. ಕಳೆದ 25 ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ಇಲ್ಲಿನ ಚಿಕ್ಕ ಕೆರೆ ತುಂಬಿ ಹರಿದಿದ್ದು, ಮಕ್ಕಳು, ಮಹಿಳೆಯರು, ಹಿರಿಯರು ಎಲ್ಲರೂ ಸೇರಿ ಸಂಭ್ರಮಿಸಿದ್ದಾರೆ. ಈ ಕೆರೆಯ ಮುಂಭಾಗದಲ್ಲಿ ತಿಪ್ಪೇರುದ್ರಸ್ವಾಮಿಯ ಹೊರಮಠವಿದ್ದು, ಕೆರೆಯ ನೀರು ಮಠದ ಮುಂಭಾಗದಲ್ಲಿ ಹರಿದು ಬಂದಿದೆ. ಇದರಿಂದ ಜನರಲ್ಲಿ ಭಕ್ತಿ ಭಾವ ಕೂಡ ಹೆಚ್ಚಾಗಿದ್ದು, ವರ್ಷ ಇದೇ ರೀತಿ ಮಳೆ ಸುರಿಯಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಕೆರೆಯ ನೀರು ಜಗಳೂರು ದಾವಣಗೆರೆ ರಸ್ತೆಯಲ್ಲಿ ಹೊಳೆಯಂತೆ ಹರಿದಿದ್ದು, ನೀರು ಹರಿದು ಹೋಗಲು ಜೆಸಿಬಿ ಮೂಲಕ ಚರಂಡಿ ತೆರೆಯುವ ಕೆಲಸ ಮಾಡಲಾಗಿದೆ. ಈ ಕೆರೆ ತುಂಬಿದ್ರೆ ಸುತ್ತಮುತ್ತಲಿನ 10 ಹಳ್ಳಿಗಳಲ್ಲಿ ನೀರಿನ ಅಂತರ್ಜಲ ವೃದ್ಧಿಯಾಗಿ ಅಲ್ಲಿನ ಕೆರೆಗಳಲ್ಲೂ ನೀರು ತುಂಬುತ್ತದೆ ಎಂಬ ನಂಬಿಕೆ ಜನರಲ್ಲಿ ಇದೆ. ಹೀಗಾಗಿ ಈ ವರ್ಷ ಕೃಷಿ ಕಾರ್ಯಕ್ಕೆ ನೀರಿನ ಕೊರತೆ ಆಗದೆ ಉತ್ತಮ ಫಸಲು ಪಡೆಯಬಹುದು ಎಂದು ಜನರು ಸಂತಸಪಟ್ಟಿದ್ದಾರೆ.